ದ್ವಿತೀಯ ಪಿಯುಸಿ ಪೂರೈಸಿದ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಕಳೆದ 3 ದಿನಗಳಿಂದ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ ಸಮಾಪ್ತಿಗೊಂಡಿದ್ದು, ಕೇರಳದಿಂದ ಆಗಮಿಸಿದ ವಿದ್ಯಾರ್ಥಿಗಳು ಯಾವುದೇ ಅಡೆತಡೆಯಿಲ್ಲದೆ ಪರೀಕ್ಷೆಯನ್ನು ಮುಗಿಸಿ ತಲಪಾಡಿ ಗಡಿ ಮೂಲಕ ಕೇರಳಕ್ಕೆ ತೆರಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತದೊಂದಿಗೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದು, ಕಳೆದ 3 ದಿನಗಳಿಂದ ಕೇರಳದ ಕೆಎಸ್ಆರ್ಟಿಸಿಯ 11 ಬಸ್ಗಳಲ್ಲಿ ಕಾಞಂಗಾಡ್ನಿಂದ ತಲಪಾಡಿ ಗಡಿ ಪ್ರದೇಶದವರೆಗೆ ವಿದ್ಯಾರ್ಥಿಗಳನ್ನು ಕರೆತಂದು ಅಲ್ಲಿಂದ ತಲಪಾಡಿ ಪೊಲೀಸ್ ಚೆಕ್ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳ ತಪಾಸಣೆ ನಡೆಸಿ ಮಂಗಳೂರಿನ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಲಾಗುತ್ತಿತ್ತು. ತಲಪಾಡಿಯಿಂದ ವಿವಿಧ ಖಾಸಗಿ ಕಾಲೇಜುಗಳ ಬಸ್ಗಳಲ್ಲಿ ವಿದ್ಯಾರ್ಥಿಗಳನ್ನು ತಲುಪಿಸುವ ಕಾರ್ಯವನ್ನು ನಡೆಸಲಾಗಿತ್ತು. ಶನಿವಾರ ಪರೀಕ್ಷೆ ಪ್ರಕ್ರಿಯೆ ಮುಗಿದ ಬಳಿಕ ವಿದ್ಯಾರ್ಥಿಗಳನ್ನು ತಲಪಾಡಿ ಗಡಿ ದಾಟಿಸಿ ಪರೀಕ್ಷಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಕೇರಳ ಗಡಿಭಾಗದ ಬಸ್ ವ್ಯವಸ್ಥೆಯ ಸಂಯೋಜಕ ಹಾಗೂ ಕಿಟೆಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ವಿಠಲ್ ಅಬೂರು ಅವರು ಮಾತನಾಡಿ, 2 ದಿನಗಳ ಪರೀಕ್ಷೆಯಲ್ಲಿ 425 ವಿದ್ಯಾರ್ಥಿಗಳಲ್ಲಿ 300 ವಿದ್ಯಾರ್ಥಿಗಳು ಹಾಜರಾಗಿದ್ದು, 270 ವಿದ್ಯಾರ್ಥಿಗಳನ್ನು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಬಸ್ಗಳಲ್ಲಿ ಜಿಲ್ಲಾಡಳಿತದ ಪರವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ತಲುಪಿಸಿ ಪರೀಕ್ಷೆ ಮುಗಿದ ಬಳಿಕ ಗಡಿ ಪ್ರದೇಶಗಳಿಗೆ ತಲುಪಿಸಲಾಯಿತು. ಶನಿವಾರ ಕನ್ನಡ ಭಾಷಾ ಪರೀಕ್ಷೆಗೆ 360 ವಿದ್ಯಾರ್ಥಿಗಳಲ್ಲಿ 210 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಎಂದರು. ನಮಗೆ 3 ದಿವಸ ಕೂಡ ಬೆಳಗ್ಗಿಂದ ಇಲ್ಲಿಂದ ಕರ್ಕೊಂಡು ಹೋದರು. ಬಸ್ಸಲ್ಲಿ ಕರೆಕ್ಟಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಪಾಲಿಸಿದ್ದಾರೆ. ಮತ್ತು ಅಲ್ಲಿ ಕೂಡ ಅಷ್ಟು ಪ್ಯಾರೆಂಟ್ಸನ್ನು ಕ್ಯಾಂಪಸ್ಸಲ್ಲಿ ಬರಲಿಕ್ಕೆ ಬಿಡದ ಕಾರಣ ಅಷ್ಟು ಗುಂಪೇನಿರಲಿಲ್ಲ, ಮಕ್ಕಳು ಸೇರ್ತಾ ಇದ್ದರು. ಆದರೂ ಕೂಡ ಆಗೋಷ್ಟು ರೀತಿಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಪರೀಕ್ಷೆ ನಡೆಸಿದ್ದಾರೆ. ಪರೀಕ್ಷೆ ಬರೆಯುವ ಸಮಯದಲ್ಲಿ ಸ್ಟ್ರಿಕ್ಟಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಪಾಲಿಸಿದ್ದಾರೆ. ಇದಕ್ಕೆ ಎಲ್ಲ ತಯಾರಿ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಕರ್ನಾಟಕದ ಘನ ಸರ್ಕಾರಕ್ಕೆ ಧನ್ಯವಾದಗಳು. ಅಂದರೆ ನಾವು ಬೇರೆ ರಾಜ್ಯದಿಂದ ಇಲ್ಲಿಗೆ ಬರೋದು, ಆದ ಕಾರಣ ಇಲ್ಲಿಯ ಪರಿಸ್ಥಿತಿಯೆಲ್ಲ ನಮ್ಗೆ ಗೊತ್ತಿಲ್ಲ. ತುಂಬ ತಿಂಗಳಾಯ್ತು ಇಲ್ಲಿ ಬಂದು. ಹಾಗೂ ಇಲ್ಲಿದು ಮತ್ತು ನಮ್ಮ ರಾಜ್ಯದ ತುಂಬ ವ್ಯತ್ಯಾಸ ಇರುತ್ತೆ. ಆದ ಕಾರಣ ಆತಂಕ ಇತ್ತು ಬರುವಾಗ. ಆದರೆ ಅದು ಇಲ್ಲಿ ಬಂದು ಎಲ್ಲ ಆಗುವಾಗ ಸ್ವಲ್ಪ ಪರಿಹಾರ ಆಯಿತು. ಅದು ಕೂಡ ಇನ್ನೂ ಕೂಡ ಸ್ವಲ್ಪ ಸರಿಯಾದರೆ ಇನ್ನೂ ಕೂಡ ಒಳ್ಳೆದಿತ್ತು. ಅದು ತುಂಬ ನಮಗೆ ಒಳ್ಳೆ ಸ್ಯಾಟಿಸ್ಫೈ. ಕಳೆದ 3 ದಿವಸಗಳ ಕಾಲ ನಡೆದಂತಹ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ, ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಕಾಸರಗೋಡು ಜಿಲ್ಲೆಯ ಸುಮಾರು 400ರಷ್ಟು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೋವಿಡ್ ಮಹಾಮಾರಿಯ ಕಾಲಘಟ್ಟದಲ್ಲಿ ಕೂಡ ಈ ಒಂದು ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಳ್ಳೆಯ ರೀತಿಯಲ್ಲಿ ಕಾಸರಗೋಡಿನ ಗಡಿನಾಡಿನ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇಲ್ಲಿರುವಂತಹ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಕೂಡಿದ್ದಾರೆ, ಜೊತೆಗೆ ಶಿಕ್ಷಣ ಇಲಾಖೆ ಇರ್ಬೋದು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು, ಅಧ್ಯಾಪಕ ವೃಂದ ಸೇರಿಕೊಂಡು ಈ ಒಂದು ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಂಗಳೂರಿನಲ್ಲಿ ಹೋಗಿ ಒಂದು ಸಾಮಾನ್ಯ ಪ್ರವೇಶಾತಿ ಪರೀಕ್ಷೆಗೋಸ್ಕರ ಎಲ್ಲ ವಿಧದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಒಂದು ಒಳ್ಳೆಯ ಮಾದರಿದಾಯಕವಾದಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಜಿಲ್ಲಾ ಮತ್ತು ಪ್ರಾಂಶುಪಾಲರ ಸಂಘದಿಂದ ಈ ಸಲ CET ಎಕ್ಸಾಮ್ ಗಡಿನಾಡ ಮಕ್ಕಳ ಒಂದು ಪರೀಕ್ಷೆ CET ಎಕ್ಸಾಮ್ಗಳನ್ನು ಈಗಾಗಲೇ ಇವತ್ತು 3 ದಿವಸ ಕೊನೆಯ ದಿವಸ ನಾವೆಲ್ಲ ಒಂದು ಉತ್ತಮವಾದ ರೀತಿಯಲ್ಲಿ ಬಸ್ ಅರೇಂಜ್ಮೆಂಟ್ ಮಾಡಿ ಎಲ್ಲ ಕೇರಳದ